ನಮಸ್ತೆ ಮಾತಾಡಿಗಳ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಸೆಸ್ ವ್ಲಾಗ್ಸ್ ಫ್ರೆಂಡ್ಸ್ ಎಂಕ್ಲಿ ನೀವು ಒಂಜಿ ವ್ಲಾಗ್ ಮನ್ಪೇರ್ಬೋದಿಲ್ಲ ಇಲ್ಲೋ ಕೆಲ್ದ ವ್ಲಾಗ್ ಮನ್ಪೇರ್ಬೋದಿಲ್ಲ ಅಲ್ಪ ಪಂಡ ಒಂತ ಡಿಫ್ರೆಂಟ್ ಆದಾಕ್ಲು ಇಲ್ಲೋ ಕೆಲ್ ಮನ್ಪಡೋದಿಲ್ಲ ರೀ ಪಂಡ ಅಲ್ಪದ ಕಾರ್ಯಕ್ರಮ ಒಂಜಿ ಸನ್ಮಾನ ಕಾರ್ಯಕ್ರಮ ಬೊಕ್ಕ ಆಶೀರ್ವಚನ ಸ್ವಾಮೀಜಿಗಳು ಬರ್ಪುನ ಅಂಚಿನ ಪೂರ ಒಂಜಿ ಡಿಫ್ರೆಂಟ್ ಆದಾಕ್ಲು ಇಲ್ಲೋ ಕೆಲ್ ಮನ ಒಂಜಿ ಪ್ಲ್ಯಾನ್ ಉಳ್ಳೇ ರೀ ಅಲ್ಪ ನಮ್ಮ ಒಂಜಿ ವ್ಲಾಗ್ ಮನ್ಪಡೋದಿಲ್ಲ ಆಕೆಲ್ಲ ಪಂತೇರಿ ಪದ್ಮಶ್ರೀ ನಿಲಯ ಅಂದು ರಾಮ ಶಶಿಕಲಾ ಕಂಡಿಗೆ ಅದ ಆರನ ಇಲ್ಲ ಒಕ್ಕೆಲ್ಲ ಎಂಕ್ಲ ಊರುಡ್ದು ಒಕ್ಕೆಲ್ಬೋದು ಒಲ್ಪ ಬಮ್ಬ್ರಾಣ ಅದ ಬಮ್ಬ್ರಾಣ ಅಡಿಗೆ ಇಲ್ಲ ಅಂತದಿಲ್ಲ ರೀ ಅಡಿಗೆ ಅಕ್ಕ ನಿಕ್ಲು ಬರುಡು ವ್ಲಾಗ್ ಮನ್ಪಡು ಅಂತೀರಿ ಅಂಚ ಅದು ಪೋಂದಿಲ್ಲ ತೂಕ ಕಾರ್ಯಕ್ರಮ ತೂಕ ಪೋಯ್ ನಾರಾಯಣಿ ನಮೋ ಭಾಗ್ಯದ ನಿಧಿಯೇ ಕರವೀರ ನಿವಾಸಿರಿ ಸಿರಿಯೇ ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿರಿ ಸಿರಿಯೇ ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿರಿ ಸಿರಿಯೇ ಬಾರೆ ಬಾರೆ ಗಡವೀರ ನಿವಾಸಿನಿ ಬಾರೆ ಬಾರೆ ಗಡವೀರ ನಿವಾಸಿನಿ ಬಾರಿ ಬರಿ ಮುಚ್ಚು ಭಗೋವಿ ನಮ್ಮ ಮರೆ ಬಾರೆ ಭಾಗ್ಯದ ನಿಧಿಯೇ ಗಡವೀರ ನಿವಾಸಿನಿ ಬಾರೆ ಭಾಗ್ಯದ ನಿಧಿಯೇ ಗಡವೀರ ನಿವಾಸಿನಿ ನಮ್ಮ ರಾಮಪ್ರಸಾದ್ ಅವರು ನಮ್ಮ ತುಂಬ ಆತ್ಮೀಯರು. ಒಂದು ಫೇಸ್ಬುಕ್ ಪರಿಚಯದಿಂದ ಈ ತನಕ ನನಗೆ ಕಲಿಸಿದ್ದಾರೆ ಅಂದರೆ ನಾನು ಪುಣ್ಯವಂತ ಅಂತ ತಿಳ್ಕೊಂಡಿದ್ದೇನೆ. ಮತ್ತೆ ಪದ್ಯದಲ್ಲಿ ಮನೋರಂಜನೆ ಅಂತ ನಿಮಗೆ ನೀಡುತ್ತಿದ್ದೇನೆ. ಪದ್ಯದಲ್ಲಿ ದಯವಿಟ್ಟು ಕ್ಷಮಿಸಿ. ತುಂಬ ಧನ್ಯವಾದಗಳು.
ಸ್ವಾಮಿಗಳು ಈ ಒಂದು ಲೇಸೆ ಬರುತ್ತದೆ ಅದು ವಿಶೇಷವಾದ ಮಂತ್ರವಾದ ಶ್ರೀ ಕ್ಷೇತ್ರ ಮಾಡಿದ ಶ್ರೀ ಮಾಡಿದ ಸ್ವಾಮಿಗಳು ನಮ್ಮ ಇನ್ನು ಕೇಳಿದ ಲೇಸೆ ಸೇರಿದ ಸರ್ವ ಮೋಕೆ ಸ್ವಾಮಿಗಳ ಆಶೀರ್ವಾದಗಳು ವೇದಿಕೆಯಲ್ಲಿ ತಯಾರಿಯಾಗಿದೆ. ಪದ್ಮಶ್ರೀ ದಿನದ ಗೃಹ ಪ್ರವೇಶದ ಸಂದರ್ಭದಲ್ಲಿ ಗುರು ಉಪನ್ಯಾಸಕರು ನಿರ್ಣಯತಃ ಶ್ರೀ ಶಿವಕುಮಾರ ಭಟ್ ನಿವೃತ್ತ ಉಪನ್ಯಾಸಕರು ಎನ್ಸಿಸಿ ಆಫೀಸರು ಸತ್ಯನಾರಾಯಣ ಹೈಸ್ಕೂಲ್ ಬೆಲ್ಲ ಇದರ ಶಿಕ್ಷಕರು ಆಗಿರತಕ್ಕಂಥ ಶ್ರೀ ಶಿವಕುಮಾರ ಭಟ್ ಸರ್ ಇವರನ್ನು ಕೂಡ ಎಲ್ಲರ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಮಾರುತಿ ಭಜನೆ ಕೇರಳ ಪ್ರಸಿದ್ಧ ಸ್ಯಾಕ್ಸೋಫೋನ್ ವಾದಕರು ಸಹ ಕಿರಿಯ ವಯಸ್ಸಿನ ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕ ಅಭಿಮಾನಿಗಳನ್ನು ಪಡೆದಂತಹ ಬಾಲ ಪ್ರತಿಭೆ ಚಿಕ್ಕ ಮಾಸ್ಟರ್ ಚಿಂತನ್ sulya ಅವರಿಗೂ ಕೂಡ ಪ್ರೀತಿಪೂರ್ವಕವಾದ ಚಪ್ಪಾಳೆಗಳಿಗೆ ಸ್ವಾಗತಿಸಿದ್ದೇನೆ. ಇಂದಿನ ಉಪಸ್ಥಿತಿಯಲ್ಲಿ ಇರಬೇಕಾದವರು ಶ್ರೀ ಚಂದ್ರಕಾಳಿ ದೇವಯೋಚಿತಾಯ ಆದಿಕಾಲಿಕರು ಇವರನ್ನು ಪ್ರಾಸ್ತಾವಿಕರಾಗಿ ಸ್ವಾಗತಿಸಿದ್ದಾರೆ. ಐದು ಒಕ್ಕ ಆಯ್ತು ವಿದ್ಯಾಕಲ್ಪನಾಗ ಹುಟ್ಟುನಾಗ ಶ್ರೀ ಶಿವಕುಮಾರ ಆಲಯಗಳನ್ನ ಉಡಾದಿನ ಸ್ವಲ್ಪ ಅಂಚೇಳಿ ಸಮಾಜ ಸೇವೆ ಮಾಡ್ಕೊಂಚಿನ ಬಾಳೆ ಸಮಾಜ ಸೇವೆ ಅಂದ್ರೆ ಬಾರಿ ಅಂತ ಕೆಲಸ ಅಂಚ ಆ ಮಾಡ್ಕೊಂಚಿನ ಮಾಸ್ಟರ್ ಚಿಂತನ್ ಸುಳ್ಯ ಆರ್ಲ ಬೈದಿರು ಆರೆಗನ್ನ ಉಡಲ್ದಿಂದ ಒಮ್ಮೆ ಸಂದೇಹ ಮಾಡ್ಕೊಂಡ್ವಿ ಅಂಚ ಈ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಮಾಣಿಲ ಶ್ರೀಗಳವರಿಗೆ ವಂದಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ, ಸಾಮಾನ್ಯವಾಗಿ ನಮಗೆ ಎಲ್ಲ ವಿದ್ಯಾರ್ಥಿಗಳು ತುಂಬ ಆತ್ಮೀಯರೇ. ಅದರಲ್ಲೂ ರಾಮಪ್ರಸಾದ ಬಹಳ ಒಂದು ಸೌಜನ್ಯ ಸಜ್ಜನಿಕೆ, ಅದು ಬಹುಶಃ ಅವರ ಕುಟುಂಬದವರ ಒಂದು ಗುಣ. ಅವರ ಎಲ್ಲರಲ್ಲಿಯೂ ಕೂಡ ಇರುವಂತಹ ಮನೆತನದವರಲ್ಲಿ ಎಲ್ಲರಲ್ಲೂ ಇರುವಂಥ ಒಂದು ಸಜ್ಜನಿಕೆ. ಶಾಲೆಗೆ ಬರುವಾಗಲೇ ಹಾಗೆ ಆ ಪ್ರೀತಿ ವಿಶ್ವಾಸ ಇವತ್ತಿನವರೆಗೂ ಅದೇ ರೀತಿಯಲ್ಲಿ ಉಳಿಸಿಕೊಂಡು ಬಂದಿದ್ದಾರೆ. ಏನು ಮಾಡಬೇಕು, ನಮ್ಮ ಕರ್ತವ್ಯ ಏನು, ನಮ್ಮ ಬದುಕು ಹೇಗಿರಬೇಕು, ಇದನ್ನು ತೋರಿಸಿಕೊಡ್ತಾ ಇದ್ದಾರೆ, ನಮ್ಮ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇಂತಹ ವ್ಯಕ್ತಿಗಳು ಇರುವುದರಿಂದಲೇ ಸಮಾಜ ಇವತ್ತು ಈ ಮಟ್ಟದಲ್ಲಿ ಉಂಟು ಅಂತ ನಾವು ಭಾವಿಸಿಕೊಳ್ಳಬಹುದು. 10 ಜನರನ್ನು ಕೂಡಿ ಹಾಕಿ ಅವರಿಗೆ ಅನ್ನದಾನವೋ ಅಥವಾ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಸೇವಾ ಕೈಂಕರ್ಯಗಳನ್ನು ಮಾಡುವಂತಹ ಕಾರ್ಯವನ್ನು ನಾವು ಮಾಡಬೇಕಾಗ್ತದೆ. ಮುಂಡಕೊಂಡ ಆಡಳಿತ ಸಮಿತಿಯ ಸದಸ್ಯರಾಗಿರತಕ್ಕಂತಹ ಮಂಜುನಾಥ ಆಳ್ವ ಮಂಡಳಿಗೆ ಬಂದಿದ್ದಾರೆ. ಇವರನ್ನು ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಸರ್ವಮಂಗಲ ಮಂಗಲ್ಯ ಶಿವೆ ಸರ್ವಾರ್ಥ ಸಾಧಕ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣ. ನನಗೆ ಗೌರವಯುತವಾಗಿ ಸ್ನಾನಮಾನ
ಸಂಸ್ಕಾರದ ಪ್ರಬುದ್ಧತೆ ಉಂಟು. ಆ ಸಂಸ್ಕಾರಗಳು ಸರಿಯಾದ ಮುಟ್ಟು ನಂಚಿನ ತಟ್ಟು ನಂಚಿನ ಕೆಲಸ ಅಪ್ಪನ ಮೆರಪೇರಿಲ್ಲ. ಅಪ್ಪನ ಮೆರಪೇರು ಭಾರಿ ಉತ್ಕೃಷ್ಟವಾದದ್ದು. ಅಪ್ಪನ ಒಳ್ಳೆ ಬಿಂದು ಮೆರಪೇರು ಹನ್ನೆರಡು ಕುಂಕುಮದ ಪ್ರಭಾವ ಕಲ್ಪನೆಂಚಿನ ಸಿಂಧುವಾದವು ಇವೆ ಭಾರತೀಯ ಪರಂಪರೆ. ಆಂಡ ಇದಕ್ಕೆ ಅರ್ಥವೇನಿ ಮರೆಮಾಚಿನ ಕೂಪಿನ ಸ್ಥಿತಿಗೆ ಬಂದಿದೆ. ಇನ್ನು ಅಪ್ಪೆಗಳು ಮುಂದೋಡು ಕುಂಕುಮ ಪಾಡು ಮೇಲೆ ಸ್ಟಿಕ್ಕರನ್ನು ಬರ್ತಾವೆ. ಬದುಕಲ ಪಾಡೋದು ದೇವರ ಪ್ರಸಾದವನ್ನು ಬದುಕಲದ ಭಾಗಗಳ ಮಧ್ಯ ಭಾಗಗಳ ಪಾಡು ಮೇಲೆ ವಿಚಿತ್ರವಾದ ಮುಂಚಿನ ವಿಕೃತವಾದ ಮುಂಚಿನ ತಲೆಕಟ್ಟು ನಂಚಿನ ಪ್ರಬುದ್ಧತೆ ಇನ್ನು ಸಮಾಜದ ಅಂಧಶ್ರದ್ಧೆ, ಅಜ್ಞಾನ, ವಿಕೃತ ಮನೋಭಾವ, ಬೇತೆ ಬೇತೆ ಲಾಲಸೆಗೆ ಬಲಿಯಾಪುಂಚಿನ ಪರಿಸ್ಥಿತಿ ಈ ಸಮಾಜದಲ್ಲಿ ಉಂಟಾಗುತ್ತದೆ. ಆ ಪೂರ್ವಕಾಲದ ಬತ್ತಿನಂಚಿನ ಆ ಸಂಧಿಪಾಠದ ಕಟ್ಟುಕಟ್ಟಡದ ಮಹತ್ವವನ್ನು ಈ ಪ್ರತಿವರೆದ ಅರ್ಥಮಂತನ ಅಗತ್ಯತೆ ಉಂಟು. ದೈವನ ಬರೀ ನಂಬುವುದು, ದೈವನ ನಂಬಿಕೆದ ವಿಶ್ವಾಸದ ತೂಪಿನ ಮಾತುತ್ತದೆ. ಯಾರ ಮಂದಿರ ಚಾಕಿರಿ ಎನ್ನ ಬದುಕಲು ಸಾರ್ಥಕತೆ ಆದ ನಮ್ಮ ಮನೋಭಾವ ಇನ್ನೇರಿಗೆ ಆ ಕುರಿತ ಮಾಚು ನಂಚಿನ ಕೆಲಸ ಮಾಡ್ತಾರೆ. ನಾನು ಜೋಕೆ ಗೊಪ್ಪರು ಆ ಪೋಯಿನವರು ಆ ದೈವನ ಮಂತ್ರ ನಂಚಿನ ಸಂದರ್ಭಗಳು ಆ ದೈವದ ಕೊರಪು ನಂಚಿನ ಅಮ್ಮ ನುಡಿಗಟ್ಟು ಪುರಗಳ ಅಭಯದ ಸಿಂಚನ ಅಂಚಿನ ಮಣಿಪುರು ಸತ್ಯದ ವ್ಯಾಖ್ಯಾನ ನೇತೃತ್ವಗಳು ಈ ತುಳುನಾಡದ ಪರಶುರಾಮ ಸೃಷ್ಟಿ ಇಂಚಿನ ಮಹತ್ವ, ಇಂಚಿನ ಮಹಿಮೆ ಆ ಶಾಖೆಯ ಮೂಲಕ ಆ ದೈವತ್ವದ ಮಹಿಮೆಯ ಮೂಲಕ ನಿರಂತರವಾದ ಬದುಕಲು ಉಜ್ವಲ ಭವಿಷ್ಯಕ್ಕೆ ಈ ಮಾಸ್ಟರ್ಗೆ ತನ್ನ ಹಿರಿತನದಲ್ಲಿ ಈ ಕುಟುಂಬದ ಮಿತಿ, ಸಂಸಾರದ ಮಿತಿ ಪ್ರೀತಿದೆ. ಸಮಾಜದ ಒಂದು ಪ್ರಾಧ್ಯಾಪಕ ಆದಿಯಾನಿತ್ತಲ್ಲ ಜಾತಿ, ಮತ, ಪಂಥ ಭೇದ ಇಜ್ಜಂತೆ ಸಮಾನತೆಯ ವಿದ್ಯೆ ಕೊರಪು ನಂಚಿನ ಗುರುಕುಲು ಬಂದು ತನ್ನ ವ್ಯಾಖ್ಯಾನದ ಬಂದೆ ಅಂಚಿನ ಗುರುಕುಲನ ಅವಶ್ಯಕತೆ ಈ ಸಮಾಜದ ಕಾರ್ಯಕ್ರಮ ಆರೋಗ್ಯ ಮತ್ತು ನೆಮ್ಮದಿ, ಸಮಾಜದ ಪರಿವರ್ತನದ ಹರಿಕಾರಗಳ ಶಕ್ತಿ ಆ ವಾಗ್ದೇವಿ ಮಾ ಸರಸ್ವತಿ ಆ ನಾರಾಯಣ ಕೊರಗಂದು ಪ್ರಾರ್ಥನೆ ಮತ್ತೊಂದು ಪ್ರಸನ್ನ ಕುಮಾರ್ ಮುಳಿಯ ಪರಿಸರದಾರೆ ಈ ವಾಸ್ತುಶಾಸ್ತ್ರದ ಭಾರಿ ಅರ್ಥ ಕೀಲಿನ ಬೆಳಗ್ಗೆಯನ್ನು ಈ ರಾಮ್ ಪ್ರಸಾದ್ ಒಂಜಿ ಪಾಚಾರ ಪಂಡೆ ಭಾರಿ ಸಂತೋಷ. ನನ್ನ ಜೀವನದ ನೆನಪಾಟ ಋಷಿಮೂಲ ತೂಯರ್ಗಲ್ಲಿ ಕೇಂದ್ರದಲ್ಲಿ ಬಂತು ಅಂದರೆ ಯಾನ್ ಪನಂದೇವು ದಯಪಣ್ಣಂಗ ನನದ ತುಂಬದ ಪೀಳಿಗೆಗೆ ಅವು ಅಭಿರುಚಿ ಪುಟ್ಟೋಡು ಬಂದು ಬಂದಷ್ಟು ಆರು NCCದ ಬಗ್ಗೆ ಬಂದೆ. ಯಾನ ಕೇಂದ್ರ ಸ್ಕೂಲ್ NCCಗೆ ಹೋಗು 5 ಪಕ್ಕ ಇಂಡಿಯನ್ ಆರ್ಮೀಸ್ ಹೋಗೋದು A ಗ್ರೇಡ್ ಆಫೀಸರ್ ಆದ 10 ವರ್ಷ ಸರ್ವಿಸ್ ಮತ್ತು ದೇಶ ಸೇವೆ ಮಾಡಿದೆ. ಈ ಆಧ್ಯಾತ್ಮಿಕ ಬೈದಿದೆ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ವೇಪೈತೆ ಕರ್ಮಣ್ಯೇವಾಧಿಕಾರಸ್ತೆ ಮಾಪನೆ ಸುಖದಾಚ ಎಡ್ಡೆ ಕರ್ಮ ಮಂತುಲೆ ಎಡ್ಡೆ ಪರವ ಹಾಡು ಕರ್ಮ ಮಂತಂದಲ್ಲ ಹಾಡು ಪರವ ಪ್ರತಿಯೊಂದಿನ ರಮಣಿ ಕಿರಿಯನ ಅವಶ್ಯಕತೆ ಇರುತ್ತೆ ಸಮಾಜವನ್ನು ಪನೊಂದು ರಾಮ್ ಪ್ರಸಾದ್ ಕ್ಷೇತ್ರದ ದೀನಂಚಿನ ಪ್ರೀತಿ ಆ ಮಂತು ನಂಚಿನ ಸಮಾಜಕ್ಕೆ ನನಾಕ ಎಷ್ಟೋ ಜನರು ಒಪ್ಪರು, ದೇವಸ್ಥಾನ ಒಪ್ಪರು, ಸ್ವಾಮಿಗಳು ಒಪ್ಪರು, ಬೇರೆ ಗುರುಗಳು ಒಪ್ಪರು. ಪೂರ ನಮ್ಮ ಸನಾತನ ಹಿಂದೂ ಧರ್ಮದ ನಿಜವಾದ ಮಿಂಚಿನ ಸಂಪತ್ತು. ಆ ಕಾರಣ ಆ ದೈವದ ಅವರಿಗೆ ನನಾಥ ಶಕ್ತಿ ಕೊಡಲಾರ ನನ್ನ ಕುಟುಂಬಕ್ಕೆ, ನನ್ನ ಕುಟುಂಬದ ಪ್ರತಿಯೊಬ್ಬರಿಗೂ ಸದಸ್ಯರು ನಮ್ಮ ಸುಮಂಡ್ಯರು ಅಥವಾ ಇಡೀ ಕುಟುಂಬ ಸಜ್ಜನಿಕೆ ಭಾರಿ ಅರ್ಥಪೂರ್ಣವಾಗಿ ಮಿಂಚಿನ ಈ ಪಾಠ ಆ ಆದರ್ಶನ ರಾಮ್ ಪ್ರಸಾದ್ ಅವರಿಂದ ಸಮಾಜದಲ್ಲಿ ಒಂದು ಪ್ರತಿಯೊಬ್ಬರಿಗೆ ತೂಪಿನ ಸಾಧಿಸಿ ದೀಪ ಆದ ಈ ಬೆಳಗಿನ ಬರಲು ಎಂಬುದ ದಿನಟು ಈ ಇಲ್ಲಿ ಶಾಂತಿಧಾಮವನ್ನು ಪುರರೆಲ್ಲ ನೆಮ್ಮದಿ ಮುಖ ಬದುಕಂತ ಪ್ರಾರ್ಥನೆ ಮಾಡ್ತದೆ. ಆದರೆ ಅಪ್ಪಳ ಪುರರು ಏನಂಚಿನ ಪುರರ ಮಾತೃಶ್ರೀ ಇಲ್ಲ ಅಪ್ಪಳ ಮನೆಗೆ ಪ್ರತಿಯೊಬ್ಬರಿಗೆ ಅರ್ಥ ಮಾಡ್ತಾನೆ. ಇದು ಒವೇ ದೇವರ ಅವರ ದೇವಸ್ಥಾನವನ್ನು ಒವೇನೇ ಕಟ್ತೀನಿ, ಏತೆ ಯಜ್ಞ ಮಾಡ್ತೀನಿ, ಏತೆ ಯಾಗ ಮಾಡ್ತೀನಿ ಅಂಡ ಅಪ್ಪಳ
ಇಜ್ಜೇರು ಪ್ರಕೃತಿಯಿಂದ మన ದೇವರು ಒಬ್ಬರು ಇಜ್ಜೇರು ನಿಖಿಲಿಗೆ ಆಪತ್ಕಾಲ ಉಪಕಾರ ಬರ್ಪುನ ಉಪಕಾರ ಏರು ಬರ್ತಾರೆ ಅತಿಗದ್ದು మన ದೇವರು ಇಜ್ಜೇರು ನೀವು ಪೂರ ಸ್ವರೂಪ ಆ ದೇವರನ್ನು ತುಪ್ಪನ ಪ್ರಯತ್ನ ಮಾಡ್ಕೊಂಡೊಟ್ಟಿಗೆ ದೇವಸ್ಥಾನದ ಗರ್ಭಗುಡಿಗೆ ನಂಚಿನ ದೇವರನ್ನು ಈಗ ಉಡಾಡಿನ ಅವನ ಕೆಲಸ ಮತ್ತು ಸಮಾಜದ ವರೆಗಿನ ಕೆಲಸ ಮತ್ತು ಅವಶ್ಯಕತೆ ನೆನಪುದಿಲ್ಲ ಏನೇ ಉಪಕಾರ ನಮ್ಮ ಆಯಾ ಸ್ಥಾನಮಾನವನ್ನು ಅವರ ಅಪನಂಚಿನ ಸಭೆ ಉಂಟು ಐದು ಚರ್ಚೆ ಮಾಡ್ಕೊಂಡು ಐದು ತಾರೀಕಿನ ಪನ್ನೆ ವ್ಯತಿರಿಕ್ತವಾಗಿ ನಂಚಿನ ವಿಕೃತ ಮನಸ್ಸನ್ನು ಉಂಡು ಮನ್ಪುನಂಚಿನ ಕೆಲಸ ಖಂಡಿತ ಮನ್ಪೊಡ್ಚಂದು ಪಂದು ಆ ಶಕ್ತಿ ಭಗವಂತೆ ಇಡೀ ಹಿಂದೂ ಸಮಾಜ ಕೊರಡು ಇಡೀ ಅವಳು ಲೋಕ ಕಲ್ಯಾಣ ಅವಳು ವಿಶ್ವಶಾಂತಿ ಅವಳ ಪ್ರಾರ್ಥನೆ ಒಂದು ಪಾತ್ರ ಗುರುಚನ ಸಮರ್ಪಣೆ ಜೈ ಗುರುದೇವ ಅವರು ಚಂದ್ರ ಶಿವಕುಮಾರ ಯೋಗ ಉಪನ್ಯಾಸಕರು ಮನೆಯವರ ಎಲ್ಲರ ಕಾಲಘಟ್ಟದಲ್ಲಿ ಆನ್ಲೈನ್ ಭಾಗವತಿಕೆ ತರಬೇತಿ ಇನ್ನಿತರ ಹಲವಾರು ಕೆಲಸ ಕಾರ್ಯಗಳನ್ನು ಯಕ್ಷಗಾನದಲ್ಲಿ ಮಾಡಿದವರು ಇವರ ಪ್ರಾಮಾಣಿಕವಾದಂತಹ ಸೇವೆಗೆ ಕರ್ನಾಟಕ ಸರ್ಕಾರದಿಂದ ಯಕ್ಷ ಸೇವೆ ಪ್ರಶಸ್ತಿ ಯಕ್ಷ ಪ್ರತಾಪ ಹೀಗೆ ಹಲವಾರು ಸಂಘ ಸಂಸ್ಥೆಗಳು ಇವರ ಸೇವೆಯನ್ನು ಪರಿಗಣಿಸಿ ಹಲವಾರು ಸನ್ಮಾನಗಳನ್ನು ನೀಡುತ್ತಿವೆ. ಸಾಮಾಜಿಕ ಜಾಲತಾಣದಲ್ಲಿ ತನ್ನದೇ ಆದಂತಹ ಕೈಚಳಕವನ್ನು ನೀಡಿ ರಾಮ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಇತರ ಕಡೆಗಳಲ್ಲಿ ಪ್ರಸಿದ್ಧ ಸ್ಯಾಕ್ಸೋಫೋನ್ ವಾದಕ ರಂಗಸೂಳೆಯವರು ಸನ್ಮಾನದ ಆಸನದಲ್ಲಿ ಆಸೀನರಾಗಬೇಕಾಗಿ ಕೋರಿಕೆ ಶ್ರೀಯುತರ ಪರಿಚಯ. ದಕ್ಷಿಣ ಕನ್ನಡ ಜಿಲ್ಲೆಯ sulya ಎಂಬಲ್ಲಿ 23 ಜನವರಿ 2010ರಂದು ಶ್ರೀಯುತ ಆನಂದ ಮತ್ತು ಲತಾ ದಂಪತಿಗಳ ಸುಪುತ್ರರಾಗಿ ಜನಿಸಿದ ತಾವು ಬಾಲ್ಯದಿಂದಲೇ ಸಮಾಜ ಸೇವೆ ಮತ್ತು ಮೂಕ ಪ್ರಾಣಿಗಳ ಆಹಾರ ಉಣಬಡಿಸುವ ಕಾರ್ಯಗಳಲ್ಲಿ ಆಸಕ್ತಿ ಹೊಂದಿದ್ದು ಕಾಲಕ್ರಮೇಣ ಅಂತರ್ಜಾಲದ ಮೂಲಕ ಪ್ರಸಿದ್ಧಿಗೊಂಡು ಇದೀಗ ತನ್ನ ಹಿರಿಯ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಸ್ವಾಮೀಜಿ ಮತ್ತು ಹಲವಾರು ಗಣ್ಯರ ಸಮ್ಮುಖದಲ್ಲಿ ಚಂದ್ರಶೇಖರ ಇವರಿಗೆ ಸನ್ಮಾನದ ಹೊಸಗೆ ಹಲವಾರು ವೇದಿಕೆಗಳಲ್ಲಿ ತನ್ನ ಸಂಗೀತದ ಛಾಪನ್ನು ಮೂಡಿಸಿ ಸಂಗೀತ ಪ್ರಿಯರ ಮಾನೀಯ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ
ಉಳು ಸಂಸ್ಕೃತಿಯ ಜನಪದೀಯ ಆರಾಧನೆಡು ಇನ್ನು ಈ ಆರಾಧನಾ ಪದ್ಧತಿ ಮಾತ್ರ ನಮ್ಮ ಗಿಡಮೂಲಿಕೆದ ಮದ್ದುಲು ఒక ಎಡೆಡೆ ಗ್ರಂಥಲು ಪೂರ ನಮ್ಮ ಪೂರ್ವ ಹಿರಿಯಕಳ ಕಾಲಡಿತ್ತು ಅಂಡ್ ಅವೇನು ಎಷ್ಟೋ ಜನ ಅವೇನು ಬೊಕ್ಕದ ಜನಾಂಗಗಳು ಕೊರ್ತಿಜೇರು ಅಭಿರುಚಿ ತಿನ್ನಲ್ಲ ಕೊರ್ಪುನ ಪ್ರವೃತ್ತಿನ ತೊಚ್ಪಟ್ಟಿದ್ದೇರು ಕೆಲವು ಅಭಿರುಚಿ ಇದ್ದಲ್ಲಿ ಅವು ನಾಶ ಆಗ್ತದೆ ಅಣ್ಣ ಇನ್ನು ಅಪ್ಪೆಲ್ಲೂ ಭಾರಿ ಜನ ಬರ್ತಾರೆ ನಿಂತು ಸಂದೀಪ ಆರ್ಧನ ಪಂಪನಗಳು ಕೆಲವು ಪುರ ವೇದಿಕೆಯಿಂದ ಬರ್ತಾರೆ ಮೂರು ಮರೆತುಕೊಂಡು ಅನ್ಯರು ಇಂಥವೇ ನೆನಪು ಅಂತೀರು ಸಂದೀಪ ಆರ್ಧನನ್ನು ನಿಖುಲು ಕಲ್ಪನೆ ಮಾಡ್ಬೇಕಂದ್ರೆ ನಿಖಿಲ ಬುಕ್ಕದ ಜೋಕುನ ಪೀಳಿಗೆ ಇಲ್ಲ ಅವೇನು ಕಲ್ಪನೆ ಪ್ರಯತ್ನ ಪೂರ ಮನ್ಕೋಡು ಒಂದು ವೇಳೆ ಅಂಚ ಮನ್ಪರ್ ಬಂದಿದ್ದರಿಂದ ನಿಖಿಲ ಪರಿಸರದಲ್ಲಿ ಮನ್ಪರ್ ಬಂದಿದ್ದರಿಂದ ಇದನ್ನ ಖರ್ಚು ಹೆಚ್ಚಿನ ಕ್ಷೇತ್ರದಲ್ಲಿ ಸಹಾಯ ಮಾಡ್ಕೊಳ್ಳಿ ಆಂಡ ಈ ಸಂದೀಪಾರ್ಥನ್ನು ಉಳಿಪುನ ಕೆಲಸ ಮಾಡ್ಕೊಂಡು ಭಾರಿ ಆಗ್ತದೆ 3 ಜನರಿಗೆ ತೆರಿಗೆ ಅವಶ್ಯಕತೆ ಭಾರಿ ಆಗ್ತದೆ ದೇವನಂತನ ಪೂರ ಪೋಪರ್ ನಿಖಿಲ ಪೋಯಿನವರು ಜೋಕ್ಲೆಗೆ ಈ ದೈವದ ವಿಚಾರವಾದ ಆ ಕುಟುಂಬದ ಜೋಕ್ಲೆಗೆ ನಿಖಿಲ ದೈವದ ಮಹಿಮೆ ಅಪ್ಪನು ಲೀಲೆ ಅಪ್ಪನು ಉಂಡಾಯಿನ ಸ್ಥಿತಿ ಅಪ್ಪನು ಬರ್ತದ ಉಂತೀನಿ ಅಪ್ಪನು ದಾಯವಂತೀನಿ ಕಲಿಯುಗಳು ಇದೇನು ಪೂರ ದುಂಬದ ಪೀಳಿಗೆದ ಜೋಕ್ಲೆಗೆ ದೈವವನ್ನು ತೆಗೆದು ನಿಖಲು ತಿರುಪುವ ಅವಶ್ಯಕತೆ ಈ ಕೆಲಸ ಮಾಡಿರೋದು ಇಲ್ಲು ಆ ಊರು ಒಂದು ದೇವಸ್ಥಾನ ಹಾಕೋದ ಆ ಊರ್ದಾಗ ಅಡ್ಡ ಹಾಕೋದು ಇಲ್ಲೇ ಇಟ್ಟರೆ ಕುಟುಂಬ ಸಂಸಾರ ಅಡ್ಡ ಹಾಕೊಂಡು ಒಂದು ಅಭಿಪ್ರಾಯ ಅಂತ ಹೇಳಿ ನಿಮಗೆ ನಾನು ಅಭಿನಂದನೆ ಧನ್ಯವಾದ ಸುಜೀತ್ ಮಾಸ್ಟರ್ 6 ಮಾಸ್ಟು 6 ತುಯ್ಯರ ಅಭ್ಯರ್ಥನೆಲ್ಲ ಬಾರಿ ಮಲ್ಲ ಕಾವಿ ಆರೆಗೆ ನಾನವರ ಕಾರ್ಯಕ್ರಮಕ್ಕೆ ನಡೆಸಿದ ನಾನು ಉಂಟು ಇದು ಒಂಜಿ ಅಂತ ಇದೀತ ಇನ್ನು ಶುರು ನಡೆದು ಇನ್ನು ನಾನು ವರ್ಷ ಇಲ್ಲೂ ಕೇಳಿರುತ್ತೆ ಅಂಚಿನ ಒಂಜಿ ಕಾರ್ಯಕ್ರಮ ನಡೆಸಿರೋದು ಮೇಲುಗಳ ಅಭಿನಂದನೆ ಮಾಡ್ಬೋದು ಅರಂಜಿ ಕವಿ ಅದಕ್ಕೆ ರಂಗ ಕಿನ್ನಾರಿದ ಪ್ರಶಸ್ತಿ ಅಂತ ಪಡೆಯುತ್ತಾರೆ ಎಡ್ನೂರು ಮಾಡಿಬಿಟ್ಟು ಅಂಚ ಆರೆದು ಕಿರಿಯ ಕರಿಯಾಳ ಅಂಚಿನ ಆರೆಗೆ ನಾವು ಉಡಲ್ದಿನ ಸೊಮ್ಮೆ ಸಂತೊಮ್ಮೆ ಅಂಚೆ ನಿರ್ಮಾಣ ಕಂಡಿಗಿರ್ದು ಬರ್ತೀವಿ ಅರೆ ಯಾಕಂದ್ರೆ ಆರಂಜಿ ವಿಡಿಯೋ ఉంటుంది ಆರೆಗೆ ಇಟ್ಟು ಭಾರಿ ಆಸಕ್ತಿ ನೆಟ್ಕೊಂಡ ಅಂಚೆ ಆರು ಬಣ್ಣ ಲೆಕ್ಕೊಂಡೆ ಅಂತಾರೆ ಕಾಂಟಿನ ಬರುತ್ತೆ ರಾಮ ಬಯ್ಯ ಮುಟ್ಟ ವೀಡಿಯೋ ಅಂತ ಮಾಡ್ಕೊಂಡು ಬಾಳು ಅವು ಯಾರಂಜಿ ಅಭ್ಯಾಸ ಆರೆಗೆ ಆ ಹವ್ಯಾಸ ಆರೆಗೆ ಎಡ್ಡಂಜಿ ಉದ್ದೇಶ ಏನಂತಿನ ಆ ಕಾರ್ಯ ಮೊದಲು ಬರೋದು ಅರೆ ಯೂಟ್ಯೂಬ್లో వాడు యూట్యూబ్లో ಅವು ಎಡ್ಡಾಯ್ತು ಕೀರ್ತಿ ನಿಕ್ಕಾಡು ನಾನು ಸಾರ್ನ ವೀಡಿಯೋ ತೂಪುನ ವ್ಯೂವರ್ಸ್ ಮತ್ತೆ ಜಾಸ್ತಿ ಆವಾಡು ಸರ್ಕಾರದ ಜಾಸ್ತಿ ಆವಾಡು ಆರೇದು ಐತ ಆರ್ಲೊಂದು ಕವಿ ಆರ್ಲೊಂದು ಎಲ್ಲೇ ಕವಿತೆ ಮಾತ್ರ ছোট ಮಾತ್ರ ಬರುತ್ತೆ ಆರೆಲ್ಲ ಎನ್ನ ಉಡಲ್ದಿಂಜಿ ಎನ್ನ ಇಲ್ಲ ಕುಟುಂಬ ಸರ್ವರ್ಲ ಇತ್ತು ಉಡಲ್ದಿಂಜಿ ಸೊಮ್ಮೆ ಸಂದೇಹ ಮಾಡ್ಕೊಂಡು ಅಂಚನೆ ಕೇಳಿದ್ರೆ ಮಾತಾಡಲ್ಲ ಉಡಲ್ದಿಂಜಿ ಸೊಮ್ಮೆ ಅಂತ ಅಂಚೆ ರಾಮಣ್ಣ ಮಂಗಳಪಾటి ರಾಮಣ್ಣ ಆರೆಲ್ಲ ಉಡಲ್ದಿಂಜಿ ಗುರಿಕರೆ ಮಾಡ್ಕೊಳ್ಳಿ ಅದು ಗುರುಪಣ್ಣೆ ಕಳ್ತಾ ಇದೆಯಾ ಅದೇ ವ್ಯಾಪಾರ ಅನುಗ್ರಹ ಏರ್ಪಾಡು ಆರೆಗಳ ಸೊಮ್ಮೆ ಸಂದೇಹ ಮಾತುಕೊಳ್ಳಿ